ಕೆಲ ದಿನಗಳಿಂದ ಕೊಂಚ ದೂರವಾಗಿದ್ದ ಮಳೆ ಇಂದು ಮತ್ತೆ ಧಾರಾಕಾರ ಸುರಿದೊರಗಿದೆ. ಇಂದು ನಸುಕಿನಿಂದಲೇ ಮಳೆ ತೀವ್ರ ಸ್ವರೂಪ ಪಡ್ಕೊಂಡಿದ್ದು ಜನ ಹೈರಾಣಾಗಿದ್ದಾರೆ. ಬೆಳಗ್ಗೆ ಶಾಲೆಗೆ ಹೋಗುವ ಮಕ್ಕಳು, ಕೆಲಸಕ್ಕೆ ಹೋಗುವ ಜನ ಸೂಕ್ತ ಸಮಯಕ್ಕೆ ತೆರಳಲಾಗದೆ ಸಮಸ್ಯೆ ಎದುರಿಸುವಂತಾಯಿತು. ಮಳೆ ಕಾರಣದಿಂದಾಗಿ ಇಂದು ಹಲವು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇದು ಹಳದಿ ಅಲರ್ಟ್ ಇದ್ರೂ ಕೂಡ ರೆಡ್ ಅಲರ್ಟ್ ರೀತಿ ಮಳೆ ಬರ್ತಾ ಇದೆ ಅಂತ ಸಾರ್ವಜನಿಕರು ಹೇಳ್ತಾ ಇರೋದು ಕಂಡು ಬಂದಿದೆ. ನಾಳೆ ಸ್ವಾತಂತ್ರ್ಯೋತ್ಸವದ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಮಳೆ ಆಗಮನ ಒಂದಷ್ಟು ಕಿರಿಕ್ ನೀಡುವಂತೆ ಕಂಡು ಬರ್ತಾ ಇದೆ.